ಹಲೋ ನಮಸ್ತೆ ಎಲ್ರಿಗೂ. ತುಟಿ ಏನಾದರೂ ತುಂಬ ಕಪ್ಪಾಗಿದ್ರೆ ಅದಕ್ಕೆ ಬೆಸ್ಟ್ ಅನ್ನುವಂಥ 2-3 ಟಿಪ್ಸನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ತುಂಬ ರಿಸರ್ಚ್ ಮಾಡಿದ್ರ ಬಗ್ಗೆ ನಾನು ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಏನಂತಂದರೆ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಕಪ್ಪಾಗಿರುವಂಥ ತುಟಿಯನ್ನು ಅದರ ಒರಿಜಿನಲ್ ಕಲರ್ಗೆ ತರ್ಬೋದು. ಮೊದಲನೇದೇನು ಅಂತಂದರೆ ಸಕ್ಕರೆ ಮತ್ತು ಲಿಂಬೆಹಣ್ಣು ನಮಗೆ ಬೇಕಾಗಿರೋದು. ಯಾವ ಥರ ಮಾಡ್ಕೊಳ್ಳೋದು? ತುಂಬಾ ಸಿಂಪಲ್ಲ. ಲಿಂಬೆ ರಸನ ಒಂಚೂರು ಕಟ್ ಮಾಡ್ಕೋಬೇಕು. ಒಂದು 1/4 ಲಿಂಬೆ ಹಣ್ಣನ್ನು ತಗೋಬೇಕು, ಕಟ್ ಮಾಡಿ ಅದರ ಮೇಲ್ಗಡೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೋಬೇಕು. ಸಕ್ಕರೆನ ಚೂರು ಅಂದರೆ ಸಕ್ಕರೆ ಕೆಲವೊಂದು ಸರಿ ದೊಡ್ಡ ದೊಡ್ಡ ಹರಳಿರುತ್ತೆ, ಅವಾಗ ಒಂಚೂರು ನಾವು ಪುಡಿ ಮಾಡಿ ಬೇಕಾದರೂ ಅದರಲ್ಲಿ ಉದುರಿಸ್ಬೋದು. ಇಲ್ಲ ಒಂಚೂರು ಸಕ್ಕರೆನ ನೀವು ಮಿಕ್ಸಿಗೆ ಹಾಕಿ 1-2 ರೌಂಡ್ ತಿರುಗಿಸ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಂದರೆ ತುಂಬ ಹರಳು ಬೇಡ, ಸ್ವಲ್ಪ ಒಂದು ಚೂರು ತರಿ ಇದ್ದರೆ ಸಾಕು. ಅದನ್ನ ಇಟ್ಕೊಂಡು ಒಂದು ಸ್ವಲ್ಪ ಸಕ್ಕರೆನ ಲಿಂಬೆ ಮೇಲೆ ಲೈಟಾಗಿ ಉದುರಿಸ್ಬೇಕು. ಉದುರಿಸಿ ಆದ ನಂತರ ಮಲ್ಗೋಕ್ಕಿಂತ ಮುಂಚೆ ಡೈಲಿ ಏನು ಅಂತಂದರೆ ಒಂದು 3-4 ನಿಮಿಷ ಲಿಂಬೆ ಮತ್ತು ಸಕ್ಕರೆ ಇರುತ್ತಲ್ವ, ಅದನ್ನ ನೀಟಾಗಿ ತುಟಿಗೆ ರಬ್ ಮಾಡಬೇಕು. ಅಂದರೆ ಮೆತ್ತಗೆ ನಾವು ಈ ಥರ ರಬ್ ಮಾಡಬೇಕು. ತುಂಬ ನೀವು ಪ್ರೆಷರ್ ಆಗಿ ಉಜ್ಜಕ್ಕೆ ಹೋಗಬೇಡಿ, ಯಾಕಂತಂದರೆ ತುಟಿ ಸ್ಕಿನ್ ಕೂಡ ತುಂಬ ಸೆನ್ಸಿಟಿವ್ ಇರುತ್ತೆ. ಆದ್ದರಿಂದ ಲೈಟಾಗಿ ಒಂದು 3 ನಿಮಿಷ ರಬ್ ಮಾಡಿ, 2 ತುಟಿಗಳನ್ನು ಮೇಲ್ ಮತ್ತು ಕೆಳಗಡೆ ತುಟಿಗಳನ್ನು ರಬ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಅನಂತರ ನಾವು ತುಟಿನ ತೊಳ್ಕೊಂಡು ಮಲ್ಕೋಬೋದು. ಇದರಿಂದ ಕೂಡ ತುಟಿ ಏನಾದರೂ ಕಪ್ಪಾಗಿದ್ದರೆ ಅದು ಅದರ ಒರಿಜಿನಲ್ ಬಣ್ಣನ ಪಡ್ಕೊಳ್ಳುತ್ತೆ. ಬಟ್ ಒಂದೇ ದಿನದಲ್ಲಿ ಆಗಲ್ಲ. ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಟೈಮ್ ಆದರೂ ಟ್ರೈ ಮಾಡಬೇಕು. ದಿನ ಮಾಡಿಲ್ಲದಿದ್ದರೆ ದಿನ ಬಿಟ್ಟು ದಿನ, ಒಂದಿನ ಬಿಟ್ಟು ಒಂದಿನ ಈ ಟಿಪ್ಸನ್ನು ಟ್ರೈ ಮಾಡ್ಬೋದು. ಇದು ತುಂಬಾ ಸಿಂಪಲ್ ಆಗಿರುವಂಥದ್ದು. ಇನ್ನೊಂದು ಏನು ಅಂತಂದರೆ ಹನಿ ಮತ್ತು ಲಿಂಬೆ ರಸದ ಪೇಸ್ಟನ್ನು ಹಚ್ಕೊಳ್ಳುವಂಥದ್ದು. ನಿಮಗೆ ಈ ಥರ ರಬ್ ಮಾಡೋದೆಲ್ಲ ಬೇಡ ಅಂತ ಅನ್ನಿಸಿದ್ರೆ ಏನು ಮಾಡ್ಬೋದು ಅಂತಂದರೆ ದಿನ ಒಂದು ಸ್ವಲ್ಪ ಜೇನುತುಪ್ಪ ಮತ್ತೊಂದು ಸ್ವಲ್ಪ ಲಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನ ತುಟಿ ಮೇಲೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಅನಂತರ ತೊಳ್ಕೊಬೋದು. ಈ ಲಿಂಬೆ ರಸದಲ್ಲಿ ಏನು ಅಂತಂದರೆ ಡೆಡ್ ಸ್ಕಿನ್ನನ್ನೆಲ್ಲ ರಿಮೂವ್ ಮಾಡುವಂಥ ಅಂಶ ಇರುತ್ತೆ. ಇದು ಲಿಂಬೆ ರಸದಲ್ಲಿ ಇದು ಲಿಂಬೆ ರಸನ ನ್ಯಾಚುರಲ್ ಬ್ಲೀಚರ್ ಅಂತ ಕೂಡ ಹೇಳ್ತಾರೆ. ಅಂದರೆ ಇದು ಬ್ಲೀಚ್ ಮಾಡುತ್ತೆ. ಸೊ ಆ ಡೆಡ್ ಸ್ಕಿನ್ ಹೋಗುತ್ತೆ, ಬ್ಲ್ಯಾಕ್ ಮಾರ್ಕ್ ಏನಾದರೂ ಇದ್ರೆ ಹೋಗುತ್ತೆ, ತುಟಿಗೆ ಒರಿಜಿನಲ್ ಕಲರ್ ಸಿಗೋ ಹಾಗೆ ಮಾಡುತ್ತೆ. ಸಕ್ಕರೆ ಕೂಡ ಅಷ್ಟೇ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದೆರಡಾಯಿತು. ಇನ್ನೊಂದು ಏನು ಅಂತಂದರೆ ಮತ್ತೊಂದು ಸಿಂಪಲ್ ಟಿಪ್ಸ್ ಏನು ಅಂತಂದರೆ ದಾಳಿಂಬೆ ಬೀಜ ಇರುತ್ತಲ್ವ, ಅದನ್ನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಅದರ ರಸ ತಗೋಬೇಕು. ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸಿ ಅದನ್ನ ತುಟಿಗೆ ಹಚ್ಕೊಂಡು 10 ನಿಮಿಷ ಬಿಟ್ಟು ತೊಳೆಯುವಂಥದ್ದು. ಹಾಲು ಮತ್ತು ದಾಳಿಂಬೆ ರಸದಲ್ಲಿ ಕೂಡ ಅಷ್ಟೇ ತುಟಿಗಳಿಗೆ ನ್ಯಾಚುರಲ್ ಬಣ್ಣ ಕೊಡುವಂತಹ ಅಂಶಗಳಿರುತ್ತೆ. ಇದು ಕೂಡ ಅಷ್ಟೇ ಡೆಡ್ ಸ್ಕಿನ್ನೆಲ್ಲ ಏನಾದರೂ ಇದ್ದರೆ ಅದನ್ನ ರಿಮೂವ್ ಮಾಡಿ ಒರಿಜಿನಲ್ ಕಲರ್ ನಮ್ಮ ತುಟಿಗೆ ಬರೋ ಥರ ಮಾಡುತ್ತೆ. ಇದು ತುಂಬಾ ಸಿಂಪಲ್, ಯಾವ ಥರದ್ದು ಸೈಡ್ ಎಫೆಕ್ಟು ಇರಲ್ಲ ಇದರಿಂದ. 4ನೇದು ತುಂಬ ನನ್ನ ಮೋಸ್ಟ್ ಫೇವ್ರೆಟ್. ನಾನು ಇದನ್ನ ಆವಾಗವಾಗ ಮಾಡ್ತಾ ಇರ್ತೇನೆ. ಇದರಿಂದ ಇನ್ನೊಂದು ಏನು ಅಂತಂದರೆ ತುಟಿ ಪಿಂಕಿಶ್ ಕೂಡ ಆಗುತ್ತೆ ನಾವು ರೆಗ್ಯುಲರ್ ಆಗಿ ಈ ಟಿಪ್ಸನ್ನು ಫಾಲೋ ಮಾಡಿದರೆ. ಅದೇನು ಅಂತಂದರೆ ನಿಮಗೆ ತುಂಬ ಜನರಿಗೆ ಗೊತ್ತಿರುತ್ತೆ ಬೀಟ್ರೂಟ್ ರಸನ ನಾವು ಡೈಲಿ ತುಟಿಗೆ ಹಚ್ಚೋದ್ರಿಂದ ಒಂದು ಕಪ್ಪು ಬಣ್ಣ ಹೋಗುತ್ತೆ ಮತ್ತು ತುಟಿಗೆ ಇದೆಯಲ್ವ ಪಿಂಕ್ ಬಣ್ಣ ಬರುತ್ತೆ. ಇದನ್ನು ಆವಾಗವಾಗ ಟ್ರೈ ಮಾಡ್ತಾ ಇರ್ತೇನೆ. ಇದನ್ನು ನಾವು ನಾರ್ಮಲ್ ಆಗಿ ಅಡುಗೆಗೆ ಬೀಟ್ರೂಟನ್ನು ಬಳಸ್ತಾನೆ ಇರ್ತೀವಿ. ಬೀಟ್ರೂಟ್ ಕಟ್ ಮಾಡೋದು ಬೇಕಾದರೆ ಒಂದು ಪೀಸನ್ನು ಇಟ್ಕೊಂಡು ತುಟಿಗೆ 5 ನಿಮಿಷ ರಬ್ ಮಾಡಿ ಅನಂತರ ಒಂದು 10 ನಿಮಿಷ ಬಿಟ್ಟು ನಾವು ತೊಳಿಬೋದು. ಅಥವಾ ಬೀಟ್ರೂಟ್ ರಸನ ತೆಗೆದ್ಬಿಟ್ಟು ತುಟಿಗೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ತೊಳಿಬೋದು. ಡೈಲಿ ಮಾಡ್ಬೋದು. ಈ 4 ಟಿಪ್ಸಲ್ಲಿ ನೀವು ಯಾವ್ದು ಬೇಕಾದರೂ ಫಾಲೋ ಮಾಡ್ಬೋದು. ಫಸ್ಟ್ ಹೇಳಿದಲ್ವಾ, ಅದೇನು ಅಂತಂದರೆ ತುಂಬ ಕಪ್ಪು ಬಣ್ಣ ಇದ್ದರೆ ಫಸ್ಟ್ ನಾನು ಹೇಳಿರುವಂಥದ್ದು ಲಿಂಬೆ ರಸ ಮತ್ತು ಸಕ್ಕರೆ ತುಂಬ ಉಪಯೋಗಕ್ಕೆ ಬರುತ್ತೆ. ನಾರ್ಮಲ್ ಆಗಿ ಇದೇ ನಿಮ್ಮ ತುಟಿ ಇನ್ನೊಂದು ಸ್ವಲ್ಪ ಲೈಟ್ ಕಲರ್ ಬರಬೇಕು, ಒರಿಜಿನಲ್ ಕಲರ್ ಬರಬೇಕು ಅಥವಾ ರೆಡ್ ಕಲರ್ ಬರಬೇಕು ಅಂತಂದರೆ ನೀವು ನಾನು ಹೇಳಿರುವಂಥ ಬೀಟ್ರೂಟ್ ರಸದ ಟಿಪ್ಸನ್ನು ಫಾಲೋ ಮಾಡ್ಬೋದು. ಅಥವಾ ದಾಳಿಂಬೆ ರಸ ಮತ್ತು ಹಾಲಿನ ಟಿಪ್ಸನ್ನು ಫಾಲೋ ಮಾಡ್ಬೋದು. ನ್ಯಾಚುರಲ್ ಆಗಿರುವಂತಹ ಈ ಮನೆಮದ್ದನ್ನು ಯಾರು ಬೇಕಾದರೂ ಇದ್ರ ಬಗ್ಗೆ ಎರಡನೇ ಯೋಚಿಸೋದೇ ನಾವು ಟ್ರೈ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಡೈಲಿನೂ ಟ್ರೈ ಮಾಡ್ಬೋದು. ಬಟ್ ಒಂದೇನು ಅಂತಂದರೆ ಯಾವುದೇ ಟಿಪ್ಸನ್ನು ನಾವು ಟ್ರೈ ಮಾಡೋದಿದ್ರು ಒಂದಿನ ಟ್ರೈ ಮಾಡಿ ನಮಗೆ ಇದು ವರ್ಕ್ ಆಗಿಲ್ಲ, ರಿಸಲ್ಟ್ ಬಂದಿಲ್ಲ ಅಂತ ಹೇಳೋದಿಲ್ಲ. ಯಾಕಂತಂದರೆ 1-2 ದಿನದಲ್ಲಿ ಯಾವುದು ವರ್ಕ್ ಆಗಲ್ಲ. ಅಟ್ಲೀಸ್ಟ್ 1-2 ವಾರ 3 ವಾರ ನಾವು ಟೈಮ್ ಕೊಡಬೇಕಾಗುತ್ತೆ. ಯಾವ ಕ್ರೀಮ್ ಕೂಡ ಸಿಗಲ್ಲ ನಿಮಗೆ ಮಾರ್ಕೆಟಲ್ಲಿ 1-2 ದಿನದಲ್ಲಿ ರಿಸಲ್ಟ್ ಕೊಡುವಂಥದ್ದು. ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನಾವು ಯಾವುದಾದ್ರೂ ಒಂದು ಮನೆಮದ್ದನ್ನು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ
ಇನ್ನು ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ, ನಿಮಗೆ ಬೇರೆ ಏನಾದರೂ ಟಿಪ್ಸ್ಗಳು ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ನನಗೆ ಶೇರ್ ಮಾಡಿ. ಯಾಕಂತಂದರೆ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಬೇರೆಯವ್ರ ಜೊತೆ ಹಂಚ್ಕೋಬೋದು. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.